ನಮಸ್ಕಾರ ಸ್ನೇಹಿತರೆ. ಈ ಜಗತ್ತಿನಲ್ಲಿ ಮನುಷ್ಯ ಮತ್ತು ವಿಜ್ಞಾನಕ್ಕೆ ಸವಾಲಾಗಿರುವ ನಿಗೂಢ ಸಂಗತಿಗಳು ಸಾವಿರಾರಿವೆ. ಅಂತಹದರಲ್ಲಿ ಒಂದು ಅತ್ಯಂತ ನಿಗೂಢ ವಿಷಯವೇ ಮತ್ಸ್ಯಕನ್ಯೆ ಅಥವಾ ಮರ್ಮೇಡ್. ಒಂದು ವೇಳೆ ನೀವು ಇನ್ನೂ ಫೋಕಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾವು ಬಾಲ್ಯದಲ್ಲಿ ಮತ್ಸ್ಯಕನ್ಯೆಯರ ಕಥೆಗಳನ್ನು ಭಾಳಷ್ಟು ಕೇಳಿದ್ದೇವೆ ಮತ್ತು ಟಿವಿಯಲ್ಲಿ ಮತ್ಸ್ಯಕನ್ಯೆಯರ ಕಾರ್ಟೂನುಗಳನ್ನು ಕೂಡ ನೋಡಿದ್ದೇವೆ. ಆದರೆ ಅವರ ಅಸ್ತಿತ್ವದ ಬಗ್ಗೆ ಯಾವುದೇ ದೃಢವಾದ ಪುರಾವೆಗಳು ಇಲ್ಲಿಯವರೆಗೂ ಕಂಡುಬಂದಿಲ್ಲ. ಮತ್ಸ್ಯಕನ್ಯೆಯರ ಬಗ್ಗೆ ಹಲವಾರು ಊಹಾಪೋಹಗಳಿವೆ. ಕೆಲವರು ಕನಸಿನಲ್ಲಿ ಕಂಡಿದ್ದೇವೆ, ಹಾಗೂ ಕೆಲವು ನಾವಿಕರು ಸಮುದ್ರದಲ್ಲಿ ಕಂಡಿದ್ದೇವೆ, ಇನ್ನು ಕೆಲವರು ಸಮುದ್ರದ ದಡದಲ್ಲಿ ಕಂಡಿದ್ದೇವೆ ಎಂದು ಹೇಳಿಕೊಂಡಿದ್ದಾರೆ. ನಿಜ ಹೇಳಬೇಕೆಂದರೆ ನಮ್ಮ ಭೂಮಿಯು 70% ನೀರಿನಿಂದ ತುಂಬಿದೆ. ಆದರೂ ಕೂಡ ಈ ಸಮುದ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನೂ ಕೂಡ ನಮಗೆ ದೊರೆತಿಲ್ಲ. ಹಲವಾರು ಸಂಶೋಧನೆಗಳು ಇಂದಿಗೂ ಕೂಡ ನಡೆಯುತ್ತಾನೆ ಇವೆ. 80% ಸಮುದ್ರದ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇಲ್ಲ. ಇದೇ ಕಾರಣ ಈ ರಹಸ್ಯ ಇನ್ನೂ ರಹಸ್ಯವಾಗಿಯೇ ಉಳಿದುಕೊಂಡಿದೆ. ಸಮುದ್ರ ಜೀವಿಗಳ ಮೇಲೆ ಇನ್ನೂ ಕೂಡ ಹಲವಾರು ಸಂಶೋಧನೆಗಳು ನಡೆಯಬೇಕಾಗಿದೆ. ಅಂತಹದರಲ್ಲಿ ಈ ಮತ್ಸ್ಯಕನ್ಯೆ ಕೂಡ. ಮತ್ಸ್ಯಕನ್ಯೆಯನ್ನು ಮೂಲತಃ ಜಲದೇವರು ಎಂದು ನಂಬಿದ್ದಾರೆ. ಆದರೆ ಮತ್ಸ್ಯಕನ್ಯೆಯನ್ನು ನಮ್ಮ ಅನೇಕ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದರಿಂದ ಮತ್ಸ್ಯಕನ್ಯೆಯ ವಾಸ್ತವತೆಯನ್ನು ನಾವು ಸಂಪೂರ್ಣವಾಗಿ ನಿರಾಕರಿಸಲು ಕೂಡ ಆಗುವುದಿಲ್ಲ. ಮತ್ಸ್ಯಕನ್ಯೆಯರ ಕಥೆಗಳು ಪ್ರಪಂಚಾದ್ಯಂತ ಪ್ರಸಿದ್ಧಿಯಾಗಿವೆ. ಹಾಗೆಯೇ 1493ರಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಭಾರತವನ್ನು ಕಂಡುಹಿಡಿಯಲು ಹೊರಟಿರುವಾಗ ಡೊಮಿನಿಕ್ ರಿಪಬ್ಲಿಕ್ ಬಳಿ ಸಮುದ್ರಯಾನದ ಸಮಯದಲ್ಲಿ 3 ಮತ್ಸ್ಯಕನ್ಯೆಯನ್ನು ನೋಡಿದ್ದಾಗಿ ಹೇಳಿಕೊಂಡಿದ್ದಾನೆ. ಹಾಗೂ ಆತನ ಡೈರಿಯಲ್ಲಿ ಇದು ಕೂಡ ದಾಖಲೆಯಾಗಿದೆ. ಆತನು ತನ್ನ ಲೇಖನದಲ್ಲಿ ಮಾನವ ಹಾಗೂ ಮೀನಿನಂತೆ ಕಾಣುವ ಒಂದು ಜೀವಿಯನ್ನು ಕಣ್ಣಾರೆ ಕಂಡಿದ್ದೇನೆಂದು ಬರೆದಿದ್ದಾನೆ. ಮತ್ಸ್ಯಕನ್ಯೆ ಅಥವಾ ಮರ್ಮೇಡ್ ಜನಪ್ರಿಯ ಪೌರಾಣಿಕ ಹಾಗೂ ಜಾನಪದ ಪಾತ್ರವಾಗಿದೆ. ಬಹುತೇಕ ಜಗತ್ತಿನ ಸಂಸ್ಕೃತಿಗಳಲ್ಲಿ ಈ ಮರ್ಮೇಡ್ ಅಥವಾ ಮತ್ಸ್ಯಕನ್ಯೆಯ ಉದಾಹರಣೆಗಳನ್ನು ನೀವು ಕಾಣಬಹುದು. ದೇಹದ ಸೊಂಟದ ಮೇಲಿನ ಭಾಗ ಮನುಷ್ಯಳಾಗಿದ್ದು ಹಾಗೂ ಸೊಂಟದ ಕೆಳಗಿನ ಭಾಗ ಮೀನಾಗಿದೆ. ಮುತ್ತನಂತೆ ಹೊಳೆಯುವ ಬೆಳ್ಳನ ದೇಹ, ಯಾರಾದರೂ ಮೋಹಿಸಬಹುದಂಥ ಸುಂದರ ಮುಖವಾಗಿದೆ. ದಟ್ಟ ಉದ್ದನೆಯ ಕಪ್ಪು ಮೇಘದಂತಹ ಹೊಳೆಯುವ ಉದ್ದನೆಯ ಕೇಶರಾಶಿಯನ್ನು ಒಣಗಿಸುತ್ತಾ ಸಮುದ್ರದ ತಟದಲ್ಲಿನ ಬಂಡೆಗಳ ಮೇಲೆ ಕೂತಿರುವ ಮರ್ಮೇಡನ್ನು ನೋಡಿದಾಗ ಆಗಿನ ಅನೇಕ ನಾವಿಕರು ಈ ಕಥೆಗಳನ್ನು ಹೇಳಿದ್ದಾರೆ. ದಾರಿ ತಪ್ಪಿದ ನಾಯಕರಿಗೆ ಮಾರ್ಗದರ್ಶನ ಮಾಡಿದ್ದ ಮರ್ಮೇಡ್ ಬಗ್ಗೆಯೂ ಹಲವಾರು ಕಥೆಗಳಿವೆ, ದಂತಕಥೆಗಳಿವೆ. ಅವಳ ಸೌಂದರ್ಯಕ್ಕೆ ಮಾರು ಹೋದ ನಾವಿಕರು ಅವಳನ್ನು ಮೋಹಿಸಿ ಅವಳ ಹಿಂದೆಯೇ ಹೋದಿದ್ದು ಹಲವಾರು ಉದಾಹರಣೆಗಳಿವೆ. ಮತ್ಸ್ಯಕನ್ಯೆಯನ್ನ ಹೋಪಾಹೆ ಎಂದು ಕೂಡ ಕರೆಯುತ್ತಾರೆ. ಜಪಾನಿಯರ ಸಮುದ್ರ ದೇವತೆ ಬೆಂಟೆನ್ ಕೂಡ ಮರ್ಮೇಡ್ ಆಗಿದ್ದಾಳೆ. ಅವಳಿಗೆ 8 ಕೈಗಳಿದ್ದು ಅವಳು ಡ್ರ್ಯಾಗನ್ ರಾಜನ ಮಗಳಾಗಿದ್ದಾಳೆ. ಚೈನಾದ ಸಂಸ್ಕೃತಿಯಲ್ಲೂ ಕೂಡ ಮರ್ಮೇಡನ್ನು ನಂಬುತ್ತಾರೆ. ಹೀಗೆ ವಿಶ್ವದ ನಾನಾ ಕಡೆ ಮತ್ಸ್ಯಕನ್ಯೆಯ ಇರುವಿಕೆ ಬಗ್ಗೆ ಹಲವಾರು ದಾಖಲೆಗಳು ಹಾಗೂ ಸಾಕ್ಷಿಗಳು ಕೂಡ ನಿಮಗೆ ಕಂಡುಬರುತ್ತವೆ. ಇನ್ನು ಗ್ರೀಕ್ ಸಂಸ್ಕೃತಿಯಲ್ಲಿ ಮತ್ಸ್ಯಕನ್ಯೆಯನ್ನ ಪ್ರೇಮ ದೇವತೆ ಎಂದು ಕೂಡ ನಂಬಿದ್ದಾರೆ.